ಭಾರತ ಕಾಂಗ್ರೆಸ್ ಯುವ ನಾಯಕರಾದ ರಾಹುಲ್ ಗಾಂಧಿಯವರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆಸುತ್ತಿರುವ ಭಾರತ್ ಜೋಡೋ ಯಾತ್ರೆಯು ಸೋಮವಾರದಂದು ಕಲ್ಲಿನಕೋಟೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ಪ್ರವೇಶಿಸಿದ್ದು, ಹಿರಿಯೂರು ನಗರದ ಹೊರವಲಯದಲ್ಲಿನ ಹಿರಿಯೂರು ತಹಾ ಪ್ಯಾಲೇಸ್ ಖಾಸಗಿ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆಗೆ ಹೆಜ್ಜೆ ಹಾಕಲು ಜನಸಾಗರವೇ ಹರಿದು ಬಂತು. ಸುಮಾರು 30 ನಿಮಿಷಗಳ ಕಾಲ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕೈ ನಾಯಕರಾದ ಬಿಕೆ ಹರಿಪ್ರಸಾದ್, ಸುರ್ಜೇವಾಲಾ, ಸಲೀಂ ಅಹಮದ್ ಭಾಗಿಯಾದರು. ಹಿರಿಯೂರಿನಲ್ಲಿ ನಡೆದ ಪಾದಯಾತ್ರೆಯಲ್ಲಿ ಕೋಲಾರದ ಮಾಲೂರಿನ ಉಳ್ಳೇರಹಳ್ಳಿಯಲ್ಲಿ ಬಹಿಷ್ಕಾರಕ್ಕೆ ಒಳಗಾಗಿದ್ದ ಕುಟುಂಬ ಭಾಗಿಯಾಗಿತ್ತು. ಉತ್ಸವದ ಮೂರ್ತಿಯ ಗುಜ್ಜುಕೋಲ ಎತ್ತಿಕೊಟ್ಟಿದ್ದಕ್ಕೆ ಬಹಿಷ್ಕಾರಕ್ಕೆ ಒಳಗಾಗಿದ್ದ ಚೇತನ್ ಮತ್ತು ಆತನ ಕುಟುಂಬದವರು ರಾಹುಲ್ ಜೊತೆ ಹೆಜ್ಜೆ ಹಾಕಿದರು. ಬಹಿಷ್ಕಾರಕ್ಕೆ ಒಳಗಾಗಿದ್ದ ಚೇತನ್ ಮತ್ತು ಆತನ ಕುಟುಂಬಕ್ಕೆ ನ್ಯಾಯ ಪಂಚಾಯಿತಿ ಮಾಡಿ 60,000 ದಂಡ ಕೂಡ ವಿಧಿಸಲಾಗಿತ್ತು. ದಂಡ ಪಾವತಿಸದಿದ್ದರೆ ಬಹಿಷ್ಕಾರ ಬೆದರಿಕೆ ಹಾಕಲಾಗಿತ್ತು. ಲಂಬಾಣಿ ಸಮುದಾಯದ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ರಾಹುಲ್ ಗಾಂಧಿಗೆ ಅದ್ಧೂರಿ ಸ್ವಾಗತ ಕೋರುವ ಮೂಲಕ ನಿನ್ನೆ ಸಂಜೆ ಶುರುವಾದ ಯಾತ್ರೆ ಹಿರಿಯೂರು ನಗರದ ಮೂಲಕ ತಾಲೂಕಿನ ಹರ್ತಿಕೋಟೆ ಗ್ರಾಮದ ಕಡೆ ಹೊರಟಿತು. ಈ ವೇಳೆ ಹಿರಿಯೂರು ನಗರದಲ್ಲಿ ಅರ್ಧ ಗಂಟೆಗಳ ಕಾಲ ತುಂತುರು ಮಳೆ ಸುರಿದಿದೆ. ಮಳೆಯಲ್ಲಿಯೇ ಯಾತ್ರೆಯನ್ನು ಸಾಗುವ ಮೂಲಕ ರಾಹುಲ್ ಗಾಂಧಿಯವರು ಸೇರಿದ್ದ ಜನರಲ್ಲಿ ಹುಮ್ಮಸ್ಸು ಹೆಚ್ಚಿಸಿದರು. ಈ ಭಾರತ ಜೋಡೋ ಪಾದಯಾತ್ರೆಯು ಹಿರಿಯೂರು ತಾಲೂಕಿನ ಹಿರಿಯೂರು ನಗರದ ಹುಳಿಯಾರ್ ರಸ್ತೆ, ಗಾಂಧಿ ಸರ್ಕಲ್, ಟಿಬಿ ಸರ್ಕಲ್ ವೃತ್ತವಾಗಿ ಚಳ್ಳಕೆರೆ ಹೋಗುವ ಮಾರ್ಗ ಮಧ್ಯವಾದ ಐಮಂಗಳ ಹೋಬಳಿಯ ಬಾಳೇನಹಳ್ಳಿ ಗೇಟ್ ವರೆಗೆ ಪಾದಯಾತ್ರೆ ಸಾಗಿದ್ದು, ಹರ್ತಿಕೋಟೆ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲಾಗಿತ್ತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಸಚಿವ ಎಚ್ ಆಂಜನೇಯ, ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನನ್ನ ಹೆಸರು ಸುಚಿತ್ರಾ ಬಿಟ್ಟು ಅಂತ, ಕೆಪಿಸಿಸಿ ಮೆಂಬರ್. ಏನು ಬಿಜೆಪಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿದೆಯೋ ಅದು ಹಲವು ರೀತಿಯ ಅನೀತಿಗಳನ್ನು ಮತ್ತು ರೈತರಿಗೆ ವಿರುದ್ಧವಾಗಿ ಆಗಿರ್ಬೋದು, ಬಡವರಿಗೆ ವಿರುದ್ಧವಾಗಿ ಮತ್ತು ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸುವಂಥದ್ದು, ಎಲ್ಲ ವರ್ಗದ ಜನಗಳಿಗೆ ಜಾತಿ ಜನಾಂಗ ನಿಂದನೆ, ಧಾರ್ಮಿಕ ಗಲಾಟೆಗಳನ್ನು ಸೃಷ್ಟಿಸುವಂಥದ್ದನ್ನು ಮಾಡ್ತಾ ಇದೆ. ನಮ್ಮ ಒಂದು ರಾಹುಲ್ ಗಾಂಧಿಯವರು ಏನು ಪ್ರತೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬರುವ ದಿನಗಳಲ್ಲಿ 2023ನೇ ಚುನಾವಣೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಎಲ್ಲ ಜನರಲ್ಲಿ ಸಾಮರಸ್ಯ ಉಂಟು ಮಾಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು, ರೈತರಿಗೆ ಒಳ್ಳೆಯದಾಗಬೇಕು ಮತ್ತು ಎಲ್ಲ ಜನಗಳಲ್ಲಿ ಕೂಡ ಒಳಿತನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ನಿಮ್ಮ ಬೆಂಬಲವನ್ನು ಸೂಚಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದಕ್ಕೆ 1,150 ಅಂತ ಬಡಿಸ್ತಾರೆ, ಫ್ರೀ ಅಂತ ಹೇಳ್ತಾರೆ, ಎಲ್ಲ ಬಡಿತಾರೆ. ನಮಗೆ ಮನೆ ಸ್ಕೂಲ್ ಮಕ್ಕಳಿಗೆ ಓದಕ್ಕೂ ಏನೇ ಇರಲಿ ಎಲ್ಲ ಫೀಸ್ ಕಟ್ರಿ ಅಂತ ವ್ಯವಸ್ಥೆ ಮಾಡಿಕೊಟ್ಟಾರೆ ಅಂತ ಕೇಳ್ತಾರೆ. ಯಾವ್ದಂತ ಕಟ್ತೀವಿ? ಇಲ್ಲಿ ಕೂಲಿ ನೋಡಿದ್ರೆ ಅದೇ ಇಲ್ಲ. ಬಡವ್ರ ಜನ್ಮಕ್ಳೆಲ್ಲ ಅನ್ಯಾಯ ಆಗೈತೆ. ಮಳೆ ಗಾಳಿ ಹಿಡ್ಕೊಂಡು ನಮಗೆ ಏನು ಬಿಜೆಪಿ ಬಂದು ಏನು ಸೌಲಭ್ಯ ಪಡೆದಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ದಾಗ ಎಷ್ಟೋ ಒಂದು 30% ನಮಗೆ ಕಾಂಗ್ರೆಸ್ ಪಕ್ಷದಿಂದಲೇ, ಇಂದಿರಾ ಗಾಂಧಿ ಕಾಲದಿಂದಲೂ ನಮಗೆ ಅನುಕೂಲ ಆಗಿತ್ತು. ಈಗ ಏನು ವಸತಿ ಮಕ್ಕಳಿಗಾಗಲಿ ಬಡವ್ರಿಗಾಗಲಿ ಏನಿಲ್ಲ. ಅಕ್ಕಿ 10 kg ಅಂತ ಕೊಟ್ಟರು, ಬರೀ 5 kg 6 kg ಅಂತ ಸೊಸೈಟಿಯಲ್ಲಿ. ಕೊನೆಗೆ 3 kgನೂ ಬರುತ್ತಾ ಇಲ್ಲ ಗೊತ್ತಿಲ್ಲ. ಬಿಜೆಪಿ ಸರ್ಕಾರ ಬಂದು ನಮಗೆ ಕಾಂಗ್ರೆಸ್ ಪಕ್ಷ ಬಂದರೆ ನಮಗೆ ಅದೇ ಜೈಕಾರ, ಅದೇ ನಮಗೆ ಕಾಂಗ್ರೆಸ್ ಪಕ್ಷನೇ ನಮಗೆ ಬರಬೇಕು. ಎಲ್ಲದಕ್ಕೂ ನಾವು ಸಂಬಂಧಪಟ್ಟು ಕೈ ಜೋಡಿಸಿ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಅವರ ಮತಕ್ಕೆ ನಾವು ಓಟನ್ನು ನೀಡುತ್ತೇವೆ. ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ನಾವು ತಂದೇ ತರ್ತೀವಿ ದಾರಿಗೆ. ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಬ್ಯಾಂಕಿಗೆ ಅಂತಾರೆ, ಅಕೌಂಟ್ ನಂಬರ್ ಲಿಂಕ್ ಆಗಿಲ್ಲ ಅಂತಾರೆ. ಮೊಬೈಲ್ ಹಳೇದು ಯಾವ್ದೈತೋ ಅದನ್ನೇ ಉಪಯೋಗಿಸ್ಬೇಕು, ಈಗ ಮೊಬೈಲ್ ಬರಲ್ಲ ಅಂತ ವಾಪಸ್ ಕಳಿಸ್ತಾರೆ. ಹಳೆ ಮೊಬೈಲ್ ಕಲ್ಕೊಂಡು ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಒಂದ್ ವೇಳೆ ಬಡವ್ರ ಮೊಬೈಲ್ ಇರಲ್ಲ, ಅವ್ರ ಕೈಯ ಬಟ್ಟುಗಳಿರ್ತಾರೆ, ಓದಿರೋರು ಇರಲ್ಲ, ಎಜುಕೇಟೆಡ್ ಇರಲ್ಲ. ನಮ್ಮಂಗೆ ಎಲ್ಲ ಮಕ್ಕಳು ಓದಿರಲ್ಲ. ನಾವೇನೋ 1-2 ಓದಿರೋಕ್ಕೆ ಮಕ್ಳಿಗೆ ತಿಳುವಳಿಕೆ ಹೇಳ್ತೀವಿ. ಒಪ್ಪುಟ 3-4 ಜನಗಳಿಗೆ ಏನು ಗೊತ್ತಿರಲ್ಲ, ಹೆಬ್ಬಟ್ಟುಗಳಿಗೆ. ಅವ್ರಿಗೆ ಎಲ್ಲಿ ಹೋಗ್ತಾರೆ? ಮುದುಕರು ಮುಲ್ಲೆಸ್ಗಳು ಎಲ್ಲ ಕರ್ಕೊಂಡು ಮಕ್ಕಳನ್ನ ಆ ದಾರಿಗೆ ಹೋಗಕ್ಕಾಗತ್ತಾ? ತಿಳಿದಂತವ್ರಿಗೇನೆ 100 ರಂಗ್ಲೆ ಕಳಿಸ್ತಾರೆ, ಬ್ಯಾಂಕ್ನಲ್ಲಿನೂ ಸ್ಕೂಲಲ್ಲಿನೂ. ಬೀಜನಲ್ಲಿ ಮನೆಯಲ್ಲಿ ಕರೆಂಟ್ ಬಿಲ್ಲು ಹೆಚ್ಚಾಗೈತೆ, ಎಲ್ಲ ಔಷಧಿ ಹೆಚ್ಚಾಗಿರೋದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಬೇಡರಳ್ಳಿಗೆ ಅದೇ ನಮ್ಮ ಚಿತ್ರದುರ್ಗ ಕರ್ನಾಟಕದಲ್ಲಿ ಎಲ್ಲ ಪ್ಲೇಸಿಗೂ ಏನು ಹೊಂದಾಣಿಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬರಬೇಕು, ನಮ್ಮ ದಾರಿ ತರಬೇಕು, ಅದೇ ಪಕ್ಷ ನಮ್ಗೆ ಉಳಿಸ್ಬೇಕು, ಅದೇ ಪಕ್ಷನೇ ನಮಗೆ ಮುಂದೆ ದಾರಿಗೆ ತರಲೇಬೇಕು. ಬಿಜೆಪಿ ಬಿದ್ದೋಗ್ಬೇಕು.
ನಮ್ಗೆ ಅದ್ ಬೇಡ. ಅದನ್ನ ಜನ ಬಹಳ ಡಲ್ ಆಗಿ ತುಳಿದಿದ್ದಾರೆ. ಅದನ್ನ ಯಾವತ್ತೂ ತರಲೇಬೇಡ. ಕಾಂಗ್ರೆಸ್ ಪಕ್ಷ ತರಲೇಬೇಕು. ನೀವು ನಮ್ ದಾರಿಗೆ ನೀವು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಟ್ಟು ನಮ್ ಸಾಹೇಬ್ರು ಎಲ್ಲ ಔಷಧಿ ಮಾಡ್ಕೊಡ್ತಾರೆ. ರಾಹುಲ್ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು, DK ಶಿವಕುಮಾರ್ ಅವರು, ಇವರು ಸುಧಾಕರ್ ಸಾಹೇಬ್ರು, ಸುಧಾಕರ್ ಸಾಹೇಬ್ರು ಯಾವತ್ತು ಬಡವ್ರ ಕಂಪ್ನಿ ಕೈ ಬಿಟ್ಟೇ ಇಲ್ಲ. ಅವ್ರ ಪರವಾಗಿ ಎಂತ ಸಣ್ಣ ಮಕ್ಕಳು ಹೋಗಿದ್ರು ಅಂದ್ರೆ ಅವ್ರಿಗೆ ಅವ್ರ ಕೈಕಾರಿಂದ ಸಹಕಾರ ಮಾಡಿ ವಿದ್ಯಾಭ್ಯಾಸ ಕಳಿಸಿದಾರೆ. ಮಕ್ಕಳಿಗೆ ಆಸ್ಪತ್ರೆ ವಸತಿ ಎಲ್ಲದೂ ಸೌಲಭ್ಯ ಮಾಡಿದಾರೆ ಸಾಹೇಬ್ರು. ಈ ಬಿಜೆಪಿ ಪೂರ್ಣಿಮಾ ಅವರು ಏನು ವಸತಿ ಮಾಡ್ಕೊಟ್ಟಿಲ್ಲ. ನಿರುದ್ಯೋಗಿಗಳಿಗೆ ಭಾಳ ಅನ್ಯಾಯ ಆಗಿದೆ. ಉದ್ಯೋಗ ಅವಕಾಶನೇ ಇಲ್ಲ. ಈಗ ಇಷ್ಟೊಂದೆಲ್ಲ ಬೆನಿಫಿಟ್ ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟರೂ ಇಲ್ಲ ಸರ್. ಕರ್ನಾಟಕ ಸರ್ಕಾರ ತಂದು ಕೊಡೋಕೆ ಅವ್ರಿಗೆ ಏನು ಇದಾಗಿದೆ ರೀ. ಅವರು ಕೊಡೋರು ಎಲ್ಲೇ ಇರ್ತಾರೆ. ಇದು ಮಾಡೋ ಬಡಪಾಯಿಗಳು ಬೀದಿ ಬಿಕ್ಕಾರ ಸಾಯ್ತಾ ಇದೀವಿ. ಇಷ್ಟೊಂದು ಅನ್ಯಾಯ ಮಾಡಿದ್ರೆ ನೆಕ್ಸ್ಟ್ ಬರೋದೇ ಕಾಂಗ್ರೆಸ್ ಸರ್ಕಾರನೇ. ಇದು ನಾನು ಭಾಳ ಎಲ್ಲ ನಾವು ಅವಿದ್ಯಾವಂತರೇ ಅಲ್ಲ, ನಾವು ವಿದ್ಯಾವಂತರೇ. ಆದರೆ ನಮಗೆ ಜಾಬ್ ಇಲ್ಲದ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ. ಆದರೆ ಇದು ಹೇಳ್ತಾ ಇದ್ದೀನಿ, ಎಲ್ಲ ಪ್ರತಿಯೊಂದು ಸಮಾಜಕ್ಕೂ ಎಲ್ಲ ಗೊತ್ತಾಗಬೇಕು. ನಮಗೆ ಉದ್ಯೋಗ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲಿಸ್ಬೇಕು. ಮತ್ತು ಬಡ ಕುಟುಂಬಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಲೋನ್ಗಳಾಗಲಿ ಯಾವುದೇ ಆಗಲಿ, ಈ ಇಂಪ್ಲೆನ್ಸ್ ಇದ್ದವ್ರಿಗೆ ಮಾತ್ರ ಲೋನ್ಗಳು ಅಷ್ಟೇ ಮಾಡ್ತಾರೆ. ಇನ್ನು ಇಂಪ್ಲೆನ್ಸ್ ಇಲ್ದವ್ರಿಗೆ ಯಾರು ಲೋನೇ ಕೊಡಲ್ಲ, ಏನೂ ಕೊಡಲ್ಲ. ಯಾವುದಿಲ್ಲಮ್ಮ ಅದಿಲ್ಲ ಅಂತ ಸುಮ್ಮನೆ ಇದು ಮಾಡ್ತಾರೆ ಅಷ್ಟೇ. ಬಡವರು ಓದ್ಸೋಕ್ಕಾಗ್ತಿಲ್ಲ. ನಾನು ಅಷ್ಟೊಂದು ಫೀಸ್ ಮಾಡಿಬಿಟ್ಟು ಪ್ರೈವೇಟಲ್ಲೆಲ್ಲ ಆನ್ಲೈನ್ ಕ್ಲಾಸ್ ಅದು ಇದು ಅಂತ ಹೇಳ್ಬಿಟ್ಟು ಈಗ ರೈತರಿಂದ ಭಾಳಕ್ಕೊಂದು ದುಡ್ಡನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮಕ್ಕಳು ಏನು ಗೊತ್ತಿರುತ್ತೆ, ಅವ್ರು ಮೊದಲೇ ಓದಿರಲ್ಲ, ದಡ್ರು ಇರ್ತಾರೆ, ಎಜುಕೇಷನ್ ಇರಲ್ಲ. ಅವ್ರು ಏನು ಮಾಡ್ತಾರೆ, ನಿಮ್ಮ ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಈ ಥರ ಕ್ಲಾಸ್ ಮಾಡ್ತೀವಿ, ಆ ಥರ ಕ್ಲಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾಳಕ್ಕೊಂದು ದುಡ್ಡನ್ನು ಜನಗಳನ್ನ ಕೇಳ್ತಾ ಇದ್ದಾರೆ. ಇನ್ನೊಂದು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ, PSI ಆಗಬೇಕು, ನಾನು ಪೊಲೀಸ್ ಆಗಬೇಕಂತ ಭಾಳ ಪ್ರಿಪರೇಷನ್ ಆಗ್ತಾಯಿದ್ದಾರೆ. ನಾನು ಅದಕ್ಕೋಸ್ಕರ ಮೊನ್ನೆ ನೋಡಿರಲ್ಲ PSI ಅದೆಷ್ಟು ಹಗರಣ ಮಾಡಿದ್ದಾರೆ ಅಂತ. ಹಂಗೆ ಮಾಡಿರೋ ಓದಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಣ್ಣ? ಆ ಥರ ಹಗರಣಗಳು ಮಾಡಿ ಬರೀ ದುಡ್ಡಿದ್ದರಿಗೆ ಉದ್ಯೋಗ ಕೊಟ್ಟೆ ಬಡವ್ರು ಎಲ್ಲಿಗೆ ಹೋಗ್ಬೇಕಣ್ಣ? ಬಡವ್ರ ಮಕ್ಕಳು ಅವ್ರು ಓದಿರೋಂಥ ಕಷ್ಟಪಟ್ಟು ಮಾಡಿರೋಂಥವ್ರು ಅಣ್ಣ ಲಾಸ್ಟ್ ಚಾನ್ಸ್ ಇರುವಂಥವ್ರು ಮೇಣಿಗೆ ಶರಣಾಗಿದ್ದಾರೆ PSI ಮಾಡಿರೋದ್ರಿಂದ. ಅವರೆಲ್ಲ ಏನು ಆಧಾರ ಕೊಡಬೇಕು? ಮೊದಲು ಈ ಥರ ಕಾಂಗ್ರೆಸ್ ಇತ್ತು, ಮೊದಲು BJP ಇತ್ತು, ಮೊದಲು ಈ ಥರ ಯಾವುದೂ ನಡೆದಿರಲಿಲ್ಲ. ಆದರೆ ಈ BJP ಸರ್ಕಾರ ಬಂದಾಗ ಮಾತ್ರ ಈ ಥರ ಆಗಿದೆ. ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು. ಓದೋಂಥ ವಿದ್ಯಾರ್ಥಿಗಳು ಯಾವತ್ತೂ ಆ ಥರ ಮಾಡಬಾರ್ದು. ಒಳ್ಳೆ ಉದ್ಯೋಗ ಕೊಡ್ಬೇಕಣ್ಣ. ಯಾವುದೇ ಸರ್ಕಾರ ಬರಲಿ ಉದ್ಯೋಗ ಕೊಡಬೇಕಂತ ನಾನು ಕೇಳ್ಕೊಂತೀನಿ. ಧಾರಾಕಾರ ಮಳೆಯಲ್ಲೂ ಸಹ ನಮ್ಮ ರಾಹುಲ್ ಜಿ ಅವರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾ ಇರೋಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರಿ ಆಫೀಸಲ್ಲಿ ನಾವು ಏನಿದ್ರು ದುಡ್ಡು ಕೊಟ್ಟರೆ ಮಾತ್ರ ನಿಕ್ತಾರೆ, ಓದೇ ಮರ್ತಿದ್ದಾರೆ ಎಫ್ಸಿಲಮ್ ಅಂತ ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಯಾವ ಆಫೀಸಲ್ಲಿ ಹೋಗಲಿ ಕೈ ಜೋಬು ನೋಡ್ತಾರೆ ಬಿಟ್ಟರೆ ಅವರು ಫೈಲ್ ನೋಡೋದೇ ಇಲ್ಲ, ಫೈಲ್ ಓಪನೇ ಮಾಡಲ್ಲ. ಯಾವ ಕಾರಣಕ್ಕೂ ಈ 4 ವರ್ಷ BJP ಸರ್ಕಾರ ಬಂದು ಆಡಳಿತ ತಾಂಡಿದ್ಕಿಟ್ಲು ಆ ಥರ ಇದೆ. ಕೆಲವೊಮ್ಮೆ ಆಫೀಸ್ಗೆ ಹೋಗೋದೇ ಕೆಲವರು ಬಿಟ್ಟಿದ್ದಾರೆ. ರೈತರಿಗಂತೂ ಗೊತ್ತೇ ಆಗಲ್ಲ. ಯಾಕೆ ಹೋದ್ರೂ ಇಲ್ಲ ಅವರೆಲ್ಲ ಇವರೆಲ್ಲ ರಜೆ ಹಾಕಿದ್ದಾರೆ ಅಂತ ಯಾವುದೋ ಒಂದು ಕಾರಣ ಹೇಳಿ ವಾಪಸ್ ಕಳಿಸ್ತಾರೆ. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 10 kg ಅಕ್ಕಿ ಕೊಡೋಕ್ಕೆ ಇದು ಮಾಡಿದರು. ಇವಾಗ ಅದನ್ನು ಕಮ್ಮಿ 5 kg ಮಾಡಿದ್ದಾರೆ ಇವಾಗಲೇ. ಇವಾಗ ಉಮ್ಮಂತ ಅನ್ನನೂ ಇವರು ಭಾಳ ತೊಂದರೆ ಕೊಡ್ತಿದ್ದಾರೆ. ಏನು ಇಲ್ಲಿ ಸುಧಾಕರ್ ಸಾಹೇಬ್ರು 10 ವರ್ಷ ಆಡಳಿತ ಮಾಡಿದಾಗ ಗಂಗಾ ಕಲ್ಯಾಣ ಬೋರು ಇಡೀ ಯಾವ ಜನಾಂಗ ಯಾವ ಸಮಾಜ ಇಲ್ದಂಗೆ ಅವರು ಸಮಾಜ ಇಲ್ದಂತಾರಾದ್ರೂ ಎಲ್ಲ ಸಮಾಜಕ್ಕೂ ಒಂದು ಇದನ್ನು ಕೊಟ್ಟು ಆದ್ಯತೆ ಕೊಟ್ಟು ಎಲ್ಲರನ್ನೂ ಕೈಲಿ ಹಿಡಿದಿದ್ರು. ಯಾವುದೇ ಕಾರಣಕ್ಕೂ ಯಾವ ಒಂದು ಲೋನ್ ಬರಲಿ ಒಂದು ಇದು ಬರಲಿ ಊರೂರಿಗೆ ಒಂದು ಹಳ್ಳಿಗೆ ಯಾರಾದರೂ ಒಂದು ಕಷ್ಟ ಬಂದಾಗ ಯಾವತ್ತೂ ಅವರು ಬರೀ ಕೈ ಕಳಿಸಿಲ್ಲ. ಅವ್ರ ಕೈಲಿ 5,000 ಆಗಲಿ 3,000 ಎಷ್ಟು ಆದ್ರೂ ಅವರು ಸಹಾಯ ಮಾಡ್ಕೊಂಡು ಜನ ಎಲ್ಲ ಒಗ್ಗೂಡಿಸ್ಕೊಂಡು ಅವರು ಸಮಾಜ ಇಲ್ದರಾದ್ರೂ ಇವತ್ತು ಅಷ್ಟು ಸಮಾಜನ ಎಲ್ಲ ಒಗ್ಗೂಡಿಸ್ಕೊಂಡು ಈಗಲೂ ಅವರು ಸೋತಿದ್ದಾರೆ ಅಂತಲ್ಲ, ಅವಾಗಿಂದಲೂ ಹಂಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹೇಳ್ಬೇಕಂದ್ರೆ ಇಂಥ ಮನುಷ್ಯನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರೋ ಅಂಥದ್ದು ಇಂಥ ಭಾಗ್ಯ, ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಈ ಥರ ಯಾವುದೇ ಕಾರಣಕ್ಕೂ ಹಿರಿಯೂರು ತಾಲೂಕಲ್ಲ ಇಡೀ ರಾಜ್ಯ ದೇಶದಾಗಲೇ ಬರಬೇಕು ಅಂತ ಹೇಳ್ಬಿಟ್ಟು ನಮಗೆ ಇಷ್ಟಪಡ್ತೀವಿ. ಕಾಂಗ್ರೆಸ್ ನಮಗೆ ತಿಳಿದ ಮಟ್ಟಿಗೆ BJP ಸರ್ಕಾರದಿಂದ ಏನೂ ಅನುಕೂಲ ಆಗಿಲ್ಲ. ಅದು ನಮ್ಮ ಹಿರಿಯೂರು ತಾಲೂಕಂತೂ ಪೂರ್ತಿ ಒಂದು ಹದಗೆಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೋದ ಸರಿ ಸುಧಾಕರ್ ಸಾಹೇಬರು ಇದ್ದರು, ಯಾವ ಜನಗಳಿಗೂ ಯಾವ ಕೇಸ್ ಇಲ್ದಂಗೆ, ಯಾವ ಜಾತಿ ಯಾವ ಮತ ಇಲ್ದಂಗೆ, ಭೇದ ಭಾವ ಇಲ್ದಂಗೆ ಅವರು ತೂಗಿಸ್ಕೊಂಡು ಹೋಗಿದ್ರು. ಅವ್ರು ಹೋದ್ಮೇಲೆ ಜನಗಳಿಗೆ ಭಾಳ ಕಷ್ಟ ಅನಿಸುತ್ತೆ. ಅವ್ರ ಬೆಲೆ ಏನು ಅನ್ನೋ ಈಗ ಹೋದ ಸರಿ ಸೋತ ಮೇಲೆ ಅವ್ರ ಬೆಲೆ ಏನು ಅಂತ ಈಗ ಜನಗಳಿಗೆ ಗೊತ್ತಾಗಿದೆ. ಮುಂದಿನ ಸರಿ ಆಗಲ್ಲ, ಈ ಸರಿ ಸುಧಾಕರ್ ಗೆದ್ದೇ ಗೆಲ್ಲಿತಾರೆ ಅಂತ ಎಲ್ಲರಿಗೂ ಅಂತಂದ್ರೆ ಅವರು ಸುಮ್ಮನೆ ಒಂದು ಇದಕ್ಕೆ ಭಯಕ್ಕೆ ಹೇಳಿ ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬೋದು. ಯಾಕೆ ಈ ಥರ ನಾವು ಮಾಡ್ತಾರೆ, ಈ ಸರಿ ನಮ್ಮದು BJP ಸರ್ಕಾರ ಓದೇ ಹೋಗುತ್ತೆ, ನಾಶನ ಆಗಿ ಹೋಗುತ್ತೆ ಅಂತ ಒಂದು ಭಯಕ್ಕೆ
ಅವರು ಈ ರೀತಿನ ಬೆರೆಸ್ಕೊಂಡು ಹೇಳ್ತಾರೆ ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಯಾವುದು ತೊಂದರೆ ಇರಲಿಲ್ಲ ಸರ್. ಎಲ್ಲ ರೀತಿ ಇದ್ದೂ ಸಹಕಾರ ಮಾಡ್ಕೊಂಡು ಕೊಡೋರು. ಯಾರೆಲ್ಲ ಹೋದಾಗ ಹಿರಿಯೂರು ತಾಲೂಕಿನಾಗಲಿ ಇನ್ನು ಬೇರೆ ಎಲ್ಲನ್ನಾಗಲಿ ಇಲ್ಲ ನಾವು ಹೋದಾಗ ಕೆಲಸಗಳು ಕಾರ್ಯಗಳಾಗವು. ಅದರಾಗಂತೂ ಹಿರಿಯೂರು ತಾಲೂಕಂತೂ ಏನೇನು ಕೆಲಸ ಆಗ್ತಿಲ್ಲ ಈ ಸರಿ. ರೈತರಿಗೆ ಬೆಲೆನೇ ಗೊತ್ತಿ, ಅವ್ರಿಗೆ ಏನು ಅಂಬೋದು ಯಾರನ್ನೂ ಬಂದು ಕೇಳಿಲ್ಲ, ಅವರು ಕಷ್ಟ ಸುಖ ಕೇಳಿಲ್ಲ, ಒಂದು ಇದನ್ನು ಮಾಡಿಲ್ಲ. ಅದೇನೇ ಸುಧಾಕರ್ ಸಾಹೇಬರಿದ್ದಾಗ ಎಲ್ಲ ಅನುಕೂಲನೂ ಇತ್ತು. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರ ಜೋಡೋ ಪಾದಯಾತ್ರೆಗೆ ನಾವೆಲ್ಲ ಆಗಮಿಸಿದ್ದೀವಿ. BJP ಸರ್ಕಾರ ನಮ್ಮ ಬಡವ ಬಗ್ಗರಿಗೆ ಏನು ಅನುಕೂಲ ಇಲ್ಲದೆ ಅವರು ಹಿಟ್ಲರ್ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ವಿರುದ್ಧವಾಗಿ ಇವತ್ತು ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರಿಗೆ. ಅವರ ಬೆಂಬಲ ನಮ್ಮ ಇಲ್ಲಿರೋಂಥ ಜನಗಳೆಲ್ಲ ಬೆಂಬಲ ಇದೆ. BJP ಸರ್ಕಾರದವರು ರೈತರ ವರ್ಗಕ್ಕೆ ಕಾರ್ಮಿಕರಿಗೆ ಯಾವುದೇ ಒಂದು ವರ್ಗಕ್ಕೆ ಏನು ಇದಿಲ್ಲ, ಅನುಕೂಲ ಮಾಡ್ತಾ ಇಲ್ಲ. ಅವರು 40% ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಲಾಗೋಡು ರಸಗೊಬ್ಬರಗಳು ಕೀಳ್ಮಟ್ಟಕ್ಕೆ ಕೊಡ್ತಾ ಇದ್ದಾರೆ ರೈತರಿಗೆ. ಇದೆಲ್ಲ ನಮಗೆ ಭಾರಿ ಬೇಸತ್ತು. ಇವತ್ತು ಜನ ನೀವೇ ನೋಡ್ತಾ ಇದ್ದೀರಾ ಬರ್ತಾ ಇರೋದು. ಇದು ಮುಂದಿನ ನಾಂದಿಗೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ನಾಂದಿ ತೋರಿಸ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಈ ಸತಿ शिवकुमार AICC खड़गे ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ನೋಡ್ರಿ